ಐಸಿಎಎನ ಮಂಗಳೂರು ಶಾಖೆಯಾದ ಎಸ್ಐಆರ್ಸಿ ಮತ್ತು ಎಸ್ಐಸಿಎಎಸ್ಎ ಮಂಗಳೂರು ಶಾಖೆಯು ಜಂಟಿಯಾಗಿ ಸೆಪ್ಟೆಂಬರ್ 3 ಮತ್ತು 4ರಂದು ಸಿಎ ವಿದ್ಯಾರ್ಥಿಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಿದ್ದೇವೆ ಎಂದು ಎಸ್ಐಆರ್ಸಿ ಐಸಿಎಐನ ಮಂಗಳೂರು ಶಾಖೆಯ ಅಧ್ಯಕ್ಷರಾದ ಸಿಎ ಕೆ ಸುಬ್ರಹ್ಮಣ್ಯ ಕಾಮತ್ ಅವರು ಹೇಳಿದರು. ಅವರು ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಐಸಿಎಐನ ಬೋರ್ಡ್ ಆಫ್ ಸ್ಟಡೀಸ್ ನಿರ್ವಹಣಾ ಘಟಕದ ಸಹಯೋಗದೊಂದಿಗೆ ನಡೆಯುವ ಈ ಸಮ್ಮೇಳನವನ್ನು ಕೋವಿಡ್-19 ಹಿನ್ನೆಲೆಯಲ್ಲಿ ಸಮ್ಮೇಳನವನ್ನು ಪೂರ್ಣ ಪ್ರಮಾಣದಲ್ಲಿ ವರ್ಚುವಲ್ ಆಗಿ ಆಯೋಜಿಸಲಾಗುತ್ತಿದೆ. ಅಮೂಲ್ಯ ಮತ್ತು ಬೆಲೆ ಕಟ್ಟಲಾಗದ ಎಂಬ ಅರ್ಥದೊಂದಿಗೆ ಅನಾರೋಗ್ಯ ಎಂಬ ಘೋಷವಾಕ್ಯದೊಂದಿಗೆ ಅಮೂಲ್ಯ ರತ್ನಗಳಾಗಿ ಮನಸ್ಸುಗಳ ಪರಿವರ್ತನೆ ಎಂಬ ಟ್ಯಾಗ್ಲೈನ್ನೊಂದಿಗೆ ಸಮ್ಮೇಳನವನ್ನು ಆಯೋಜಿಸಲಾಗುತ್ತಿದೆ. ಸೆಪ್ಟೆಂಬರ್ 3 ಮತ್ತು 4ರಂದು ಮಧ್ಯಾಹ್ನ 2ರಿಂದ ಸಂಜೆ 6:45ರವರೆಗೆ ನಡೆಯುವ ವರ್ಚುವಲ್ ಸಮ್ಮೇಳನದಲ್ಲಿ ದೇಶದ ನಾನಾ ಭಾಗದ ಸುಮಾರು 1250 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. 2 ದಿನಗಳ ಕಾಲ ನಡೆಯಲಿರುವ ಈ ಸಮ್ಮೇಳನದಲ್ಲಿ ಸಂಘದ ಸಂಪನ್ಮೂಲ ವ್ಯಕ್ತಿಗಳು, ಗಣ್ಯರು ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ವಿಷಯ ಮಂಡನೆ ಮಾಡಲಿದ್ದಾರೆ. 4 ತಾಂತ್ರಿಕ ವಿಚಾರ ಸಂಕಿರಣ ನಡೆಯಲಿದ್ದು 8 ವಿದ್ಯಾರ್ಥಿಗಳು ವಿಚಾರ ಮಂಡನೆ ಮಾಡಲಿದ್ದಾರೆ. ವಿಷಯದಲ್ಲಿ ಪರಿಣಿತರು, ವೃತ್ತಿಪರರು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. 2 ವಿಶೇಷ ಸಮ್ಮೇಳನ ನಡೆಯಲಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯ ಸಂಪನ್ಮೂಲ ವ್ಯಕ್ತಿಗಳು ವಿಚಾರ ಮಂಡನೆ ಮಾಡಲಿದ್ದಾರೆ ಎಂದು ಹೇಳಿದರು. Mangalore branch is a very vibrant branch and we are coming up with the various activities that is including education program, that study circles, and also we are coming up with the soft skills program as well as sports events too for to encourage our members. Always we produce more than 18 number of chartered accountants in Mangalore, and our Mangalore students are also very active. I also proudly would like to tell you we have completed 50 numbers of years after founding a branch in Mangalore. In commemorate with this, already August 18 to 20th we celebrated our 50th concluding golden jubilee celebration, and we hosted national conference for members. Now presently we are hosting national conference for students, and we expect more than 1200 number of students participate in this program, and we host this on virtual platform, that is on Zoom. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಎಸ್ಐಆರ್ಸಿ ಐಸಿಎಯ ಮಂಗಳೂರು ಶಾಖೆಯ ಕಾರ್ಯದರ್ಶಿ ಸಿಎ ಪ್ರಸನ್ನ ಶೆಣೈ ಎಂ, ಅಧ್ಯಕ್ಷರಾದ ಸಿಎ ಗೌತಮ್ ಪೈ, ಉಪಾಧ್ಯಕ್ಷರಾದ ಶ್ರೇಯಸ್ ಶೆಟ್ಟಿ, ಎಸ್ಐಸಿಎಎಸ್ಎ ಮಂಗಳೂರು ಶಾಖೆಯ ಕಾರ್ಯದರ್ಶಿ ಸುಶೀರ್ ಶೆಟ್ಟಿ ಉಪಸ್ಥಿತರಿದ್ದರು. ಶರಸಾನ್ಯಾನ್, ವಿ4 ನ್ಯೂಸ್, ಮಂಗಳೂರು.